ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ವೇದವ್ಯಾಸ ಕಾಮತ್ ಪರ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮಂಗಳೂರಿನಲ್ಲಿ ರೋಡ್ ಶೋವನ್ನು ನಡೆಸಿದರು. ನಗರದ ನಾಗುರಿಯಿಂದ ಕಂಕನಾಡಿ ಗರುಡಿಯವರೆಗೆ ನೂರಾರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದ್ರು. ಉಡುಪಿ ಸಮಾವೇಶದ ಬಳಿಕ ಕರಾವಳಿಯಲ್ಲಿ ಮೋದಿ ಹವಾ ಮತ್ತಷ್ಟು ಹೆಚ್ಚಿದೆ. ದುರಹಂಕಾರಿ ಸಿದ್ದರಾಮಯ್ಯ ಅವರನ್ನ ಈ ಬಾರಿ ಕೆಳಗಿಳಿಸಲು ಜನತೆ ತಯಾರಾಗಿದ್ದಾರೆ ಎಂದು ಸುನಿಲ್ ಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕ್ಷೇತ್ರದ ವೇದವ್ಯಾಸ್ ಕಾಮತ್ ಮಾತನಾಡಿ, ಚುನಾವಣಾ ಪ್ರಚಾರದಲ್ಲಿ ವ್ಯಾಪಕ ಬೆಂಬಲ ದೊರೆಯುತ್ತಿದ್ದು ಗೆಲುವು ನಿಶ್ಚಿತ ಎಂದು ಹೇಳಿದರು. ಕಾರ್ಕಳದ ಜನಪ್ರಿಯ ಶಾಸಕರಾದ ಸುನಿಲ್ ಕುಮಾರ್ ಇವರ ನೇತೃತ್ವದಲ್ಲಿ ಪಾದಯಾತ್ರೆ ನಾಗುರಿಯಿಂದ ಶ್ರೀ ಕ್ಷೇತ್ರ ಗರುಡಿಯವರೆಗೆ. ಕಳೆದ 5 ವರ್ಷಗಳ ಸಿದ್ದರಾಮಯ್ಯನವರ ಆಡಳಿತದ ವಿರುದ್ಧ ಜನವಿರೋಧಿಯಾದಂಥ ಒಂದು ಅಲೆ ನಾವು ಪ್ರಚಾರ ಕಾರ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಕ್ತ ಆಗ್ತಾ ಇದೆ. ಇಂತಹ ದುರಂಕಾರಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಮುಂದುವರಿಬಾರದು ಅನ್ನುವಂಥದ್ದು ಕೆಳಮಟ್ಟದಲ್ಲಿ ತಳಮಟ್ಟದಲ್ಲಿರುವಂಥ ಜನಸಾಮಾನ್ಯರ ಆಶಯ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಸುಶಾಸನದ ಆಡಳಿತ ಕರ್ನಾಟಕದಲ್ಲೂ ಬರಬೇಕು ಅನ್ನುವಂಥದ್ದನ್ನು ಜನ ಬಯಸ್ತಾ ಇದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಪರವಾದಂಥ ವಾತಾವರಣ ಇದೆ. ಮೊನ್ನೆ ಉಡುಪಿನಲ್ಲಿ ನರೇಂದ್ರ ಮೋದಿಯವರು ಬಂದು ಹೋದ ನಂತರ ಹೊಸ ಬದಲಾವಣೆ ಪ್ರಾರಂಭ ಆಗಿದೆ. 5ನೇ ತಾರೀಕು ಮಂಗಳೂರಿಗೆ ಸನ್ಮಾನ್ಯ ಮೋದಿಯವರ ಆಗಮನದ ನಂತರ ಇನ್ನಷ್ಟು ಪ್ರಭಾವ ನಮ್ಮ ಜಿಲ್ಲೆಗಳ ಮೇಲೆ ಬೀಳೋದಿದೆ. ಖಂಡಿತವಾಗ್ಲೂ ಕೂಡ ನಮ್ಮ ಕಾರ್ಯಕರ್ತರ ಪರಿಶ್ರಮದ ಆಧಾರದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆದ್ದು ಬರ್ತವೆ. ಎಲ್ಲ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಮನೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಭಾಳಷ್ಟು ಒಳ್ಳೆಯ ವಾತಾವರಣ ಇದೆ ಮತ್ತು ನರೇಂದ್ರ ಮೋದಿಯವರು ಮಾಡಿದಂಥ ಒಟ್ಟು ಸಾಧನೆಗಳು, ಅದಲ್ಲದೆ ಸಿದ್ದರಾಮಯ್ಯ ಸರ್ಕಾರದ ಒಟ್ಟು ಭ್ರಷ್ಟಾಚಾರ ಮತ್ತು ವೈಫಲ್ಯಗಳು, ಮಹಾನಗರ ಪಾಲಿಕೆಯ ವೈಫಲ್ಯಗಳು, ಇದನ್ನು ಜನರು ಮನೆಗಳಲ್ಲಿ ಆಡ್ಕೊಳ್ತಾ ಇದ್ದಾರೆ. ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬಹಳಷ್ಟು ಒಳ್ಳೆಯ ವಾತಾವರಣ ಮತ್ತು ವಿಜಯ ಸಾಧಿಸಲಿಕ್ಕೆ ಯಾವುದೇ ಒಂದು ಸಂದೇಹಗಳಿಲ್ಲ. ಮತ್ತು ಕಾರ್ಯಕರ್ತರಿಗೆ ಈಗ ತಾನೇ ಬಹಳಷ್ಟು ಈಗೆಲ್ಲ ಶಕ್ತಿ ಮತ್ತು ಹುಮ್ಮಸ್ಸು ಹಾಕಿ ದಿನನಿತ್ಯ ದುಡಿತಾ ಇದ್ದಾರೆ. ಇನ್ನು ನಾಡ್ದು ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದ ನಂತರ ಇನ್ನಷ್ಟು ಶಕ್ತಿ ಮತ್ತು ಪುಷ್ಟಿ ಕೊಟ್ಟಂತಾಗ್ತದೆ.